ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿ ವಾರ ಕೂಡ ಒಂದೊಂದು ಪುಟಾಣಿಯೊಂದಿಗೆ ಬರ್ತಿದ್ದೆ, ಬಟ್ ಈ ವಾರ ಸ್ಪೆಷಲ್ ಇಬ್ಬರ ಜೊತೆ ಬಂದಿದ್ದೀನಿ. ಸೊ ಈ ವೀಕ್ ಅಂತೂ ಡಬಲ್ ಧಮಾಕ. ಬನ್ನಿ ಏನದು ಡಬಲ್ ಧಮಾಕ ಅಂತ ನೋಡ್ಕೊಂಬರೋಣ. ಹಾಯ್ ಹಾಯ್. ಇಬ್ಬರಿಗೂ ಸಹ ಹಾಯ್. ಹಾಯ್. ನಿನ್ನ ಹೆಸರು? ಅಭಿಶ್ರೀ. ಅಭಿಶ್ರೀ. ಅನುಶ್ರೀ. ಅನುಶ್ರೀ. ಅನುಶ್ರೀ ಆ್ಯಂಕರಿಂಗ್ಗೆ ಹೋಗಲಿಲ್ವ ಇವತ್ತು? ನಮ್ಮ ಸ್ಟುಡಿಯೋಗೆ ಬಂದಿದ್ದಾಳೆ. ಸೊ ಅಭಿಶ್ರೀ ಏನು ಮಾಡೋದು? ನಾನು ದೊಡ್ಡಳಾದ್ರೆ ಡಾಕ್ಟರ್ ಆಗಬೇಕಂತ. ಅಭಿಶ್ರೀ ಡಾಕ್ಟರ್ ಆಗ್ತಾಳಂತೆ. ಅನುಶ್ರೀ ಏನು? ಪೊಲೀಸ್. ನೀನು ಅವಳು ಪೊಲೀಸ್ ಆಗ್ತಾಳೆ. ನಿನ್ನ ಮೇಲೆ ಕೇಸ್ ಹಾಕ್ಲಿಕ್ಕೆ ಅವಳೇ ಇದ್ದಾಳೆ ನೋಡು. ಏನಾದರೂ ಮಿಸ್ಟೇಕ್ ಮಾಡಿದರೆ ಸ್ವಲ್ಪ ಜಾಗ್ರತೆ ಇರಾಯ್ತಾ? ಸರಿ, ಎಷ್ಟನೇ ಕ್ಲಾಸ್ ಇಬ್ಬರು ಕೂಡ? ನಾನು 6th ಸ್ಟ್ಯಾಂಡರ್ಡ್. ನೀನು 6th. 4th. ಒಂದೇ ಸ್ಕೂಲ್ ಇಬ್ಬರು? ಸರಿ, ಯಾರು ಜೋರು ಮನೇಲಿ ತುಂಬ? ಅವಳೇ ಸರ್. ಅವಳೇ ಜೋರಾ? ಏನು ಮಾಡ್ತಾಳೆ ಮನೇಲಿ ಅಷ್ಟು ತಂಟೆ? ಅಮ್ಮ ಹೇಳಿದ್ ಕೇಳೋದೇ ಇಲ್ಲ. ನೀನು ಹೇಳಿ ಕೇಳ್ತಾಳಾ? ಕೇಳೋದಿಲ್ಲ. ಕೇಳೋದಿಲ್ವ? ನಿಂಗೆ ಕೋಪ ಬರೋದಿಲ್ವ ಆಗ? ನಾನು ಹೊಡಿತೇನೆ ಅವಳಿಗೆ. ಹೊಡಿತೀಯಾ? ನೋಡು, ಅವಳು ನಿಂಗೆ ಹೊಡಿತಾಳಂತೆ. ಹಿಂಗಾಗಿ ಬೇಜಾರಾಗೋದಿಲ್ವಾ? ನಾಸು ಹೊಡಿತೇನೆ ಅವಳಿಗೆ. ಅವಳು ನಿಂಗೆ ತಿರುಗಿಸಿ ಹೊಡಿತಾಳೆ ನೋಡು. ಹಾಗೆ ಇಬ್ಬರಿಗೂ ಫೈಟಿಂಗ್ ಆಗ್ತದೆ ಹೇಗೆ ಮನೆಯಲ್ಲಿ? ಯಾರು ಫೈಟಿಂಗಲ್ಲಿ ವಿನ್ ಆಗೋದು? ಅವಳೇ. ನೀನೇ ಬಿಟ್ಕೊಡ್ತೀಯ? ಇರಲಿ ಬಿಡು, ತಂಗಿ ಎಲ್ಲ ಹೇಳ್ಕೊಂಡು ಅಲ್ವಾ? ಅಮ್ಮ ಯಾರಿಗೆ ಸಪೋರ್ಟ್? ಅಕ್ಕನಿಗೆ? ಅಕ್ಕನಿಗೆ ಸಪೋರ್ಟ್. ಅವಳಿಗೆ ಸಪೋರ್ಟ್ ಇಲ್ಲ. ಏನು ಅವಳಿಗೆ ಜಾಸ್ತಿ ಬೈಯೋದು ನೀನು ಮನೇಲಿ? ಅವಳು ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಅಂದ್ರೆ ಬೈತೇನೆ ನಾನು. ನೀನು ಬೈತೀಯಾ? ಸೊ ನೀನೇ ಜೋರು, ಅವಳು ಪಾಪವಾ? ಅವಳು ಪಾಪ ಇಲ್ಲ, ಅವಳು ಸಹ ಜೋರಿದ್ದಾಳೆ. ಹೌದಾ? ಏನು ಮಾಡ್ತಾಳೆ ಅವಳು? ತುಂಬ ತಂಟೆ. ಅವಳು ನನ್ನ ತಮ್ಮ ಇದ್ದಾನೆ, ಅವನಿಗೆಲ್ಲ ಹೊಡಿಯೋದು. ಆಗ ನಿಮಗೆ ಕೋಪ ಬರ್ತದ ಅಲ್ವಾ? ಮತ್ತೆ ತಮ್ಮ ಚಿಕ್ಕವನಲ್ಲ ಅಲ್ವಾ? ಯಾಕೆ ತಮ್ಮನಿಗೆ ಹೊಡೆಯೋದು ನೀನು? ಅವ್ರು ನನಗೆ ಸಹ ತಂಟೆ ಮಾಡಿದ್ರೆ ನಾನು ಸಹ ತಂಟೆ ಆಡ್ತೇನೆ. ನೀನು ಅದಕ್ಕೆ ಅವನಿಗೆ ರಿಟರ್ನ್ ತಂಟೆ ಮಾಡೋದಾ? ತಮ್ಮ ಅಲ್ಲ, ಸಣ್ಣನಲ್ಲ ನಿನಗಿಂತ. ಅಲ್ಲಿ ಬಿಟ್ಕೊಂಡು ಸ್ಮೈಲ್ ಕೊಟ್ಲು. ಅವಳು ಈಗಲೇ ಅನುಶ್ರೀ ಅಂತ ಫೀಲ್ ಬಂದಿದೆ ಅವಳಿಗೆ. ಆ್ಯಂಕರ್ ಅನುಶ್ರೀ ಅಂತ ಹೇಳ್ಕೊಂಡು ಅಲ್ವಾ? ಸರಿ, ಸ್ಕೂಲಿಗೆ ಹೇಗೆ ಹೋಗ್ತೀರಾ? ವಾಕಿಂಗ್. ಹತ್ತಿರ ಉಂಟಾ ಸ್ಕೂಲು? ಸ್ಕೂಲ್ ಹೆಸರೇನು? ಹೌದಾ? ಗವರ್ಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ಸ್ಕೂಲ್. ಹೌದು. ನೆಕ್ಸ್ಟ್ ಅಲ್ಲಿ ಯೂನಿಫಾರ್ಮಲ್ಲಿ ಹೇಗೆ? ಚಂದ ಉಂಟು. ಯೂನಿಫಾರ್ಮ್ ಚೆಂದ ಉಂಟಂತೆ. ನಿಮಗೆ ಸಹ ಯೂನಿಫಾರ್ಮ್ ಚೆಂದ ಉಂಟಾ? ಯಾವ ಕಲರ್ ಯೂನಿಫಾರ್ಮ್? ಬ್ಲೂ, ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ. ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಮನೆಯಲ್ಲಿ ಹೋಮ್ವರ್ಕಿಗೆಲ್ಲ? ಅಮ್ಮ ಹೆಲ್ಪ್ ಮಾಡ್ತಾರೆ. ಅವಳಿಗೆ ನೀನು ಹೆಲ್ಪ್ ಮಾಡ್ತೀಯಾ? ನೀನು ದೊಡ್ಡಳ ಅವಳಿಗೆ ಅಲ್ವಾ? ಸ್ಕೂಲಲ್ಲಿ ಯಾರು ಪೋಖ್ರಿ? ಅಕ್ಕನ ತಂಗಿಯ? ಇಬ್ಬರು ಸಹ ಸೈಲೆಂಟ್ ಕಿಲ್ಲರ್ಸ್ ಅಲ್ವಾ? ಸರಿ, ಈಗ ಡ್ರೆಸ್ ಹಾಕೊಂಡ್ಬಂದಿಯಲ್ಲ, ಈ ಡ್ರೆಸ್ ಯಾರು ಕೊಡಿಸಿದ್ದು? ಅಪ್ಪ ಕೊಡಿಸಿದ್ರು. ನಿಂಗೆ ಯಾರು ಕೊಡಿಸಿದ್ರು? ಅಪ್ಪ ಕೊಡಿಸಿದ್ರಾ? ಇಬ್ಬರಿಗೆ ಯಾರು ಇಷ್ಟ? ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ನನಗೆ ಅಪ್ಪ ಇಷ್ಟ. ನಿನಗೆ? ಅಮ್ಮ. ನೋಡು, ಅವಳಿಗೆ ಅಮ್ಮ ಇಷ್ಟ. ಅಪ್ಪನಿಗೆ ಜೋರು ಮಾಡ್ತಾರಾ? ಅದಕ್ಕೆ ಅವಳಿಗೆ ಅಮ್ಮ ಇಷ್ಟ. ನಿಂಗೆ? ಅಪ್ಪ ಇಷ್ಟ. ಅಪ್ಪ ಇಷ್ಟ, ಅಮ್ಮ ಜೋರು ಮಾಡ್ತಾರಾ? ಹಾಗೆ. ಅಮ್ಮ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಸಂಡೇಲಿ? ಸಂಡೇ ಚಿಕನ್ ಕರಿ ಮಾಡ್ತಾರೆ, ಮತ್ತು ಫ್ರೈಡ್ ರೈಸ್ ಮಾಡಿ ಕೊಡ್ತಾರೆ, ಪಲಾವ್ ಮಾಡ್ತಾರೆ, ತುಂಬ ಮಾಡ್ತಾರೆ. ನಿಂಗೇನು ಇಷ್ಟ ಅಮ್ಮ ಮಾಡೋ ಡಿಶಲ್ಲಿ ತುಂಬ? ದೋಸೆಯಾ? ದೋಸೆ ನಿಂಗೆ ಮಾಡಲಿಕ್ಕೆ ಗೊತ್ತುಂಟಾ? ಇಲ್ವಾ? ಖಾಲಿ ತಿನ್ಲಿಕ್ಕೆ ಮಾತ್ರ ಗೊತ್ತುಂಟಾ? ಬರ್ತದೆ, ಚೂರು ಬರ್ತದಾ? ಎಂತ ಚೂರು ಹೋಗಿ ಒಂದು ದೋಸೆ ಚೂರು ಹಾಕಿ ಬರ್ತೀಯಾ? ದೋಸೆ ಹೋಯ್ತೀಯಾ? ದೋಸೆ ಏನೆಲ್ಲ ದೋಸೆ ಮಾಡಿದ್ಯಾ? ನೀರು ದೋಸೆ, ನೀರು ದೋಸೆ, ಮಸಾಲೆ ದೋಸೆ. ಮಸಾಲೆ ದೋಸೆ ಕೂಡ ಮಾಡಿದ್ಯಾ? ಅವಳು ಮಸಾಲೆ ದೋಸೆ ಮಾಡಿ ನೀನು ತಿಂತೀಯಾ? ಅವಳು ತಿನ್ನೋದಿಲ್ಲ. ಹಾಗಿದ್ರೆ ಎಷ್ಟು ಖರಾಬಾಗಿ ಮಾಡ್ತೀನಿ ನಾನು ಅಲ್ವಾ? ಅವಳು ಮಸಾಲೆ ದೋಸೆ ಮಾಡೋದು ಒಳ್ಳೆ ಆಗೋದಿಲ್ಲಲ್ಲ? ರೌಂಡ್ ಒಯ್ಯೋದಿಲ್ಲ ನೋಡು, ಅದಕ್ಕೆ ಶೇಪ್ ಇಲ್ಲ, ಅದಕ್ಕೆ ಅವಳು ತಿನ್ನೋದಿಲ್ಲ. ನೀನು ರೌಂಡ್ ಒಳ್ಬೇಕು ಮಸಾಲೆ ದೋಸೆನ. ಇವಳೇನು ಮಾಡಿ ಕೊಡ್ತಾಳೆ ನಿನಗೆ? ಅವಳು ಎಂತ ಮಾಡಿ ಕೊಡೋದಿಲ್ಲ. ನೀನೇನು ಮಾಡಿ ಕೊಡೋದಿಲ್ಲ ಅಂತ ಅವಳಿಗೆ? ಯಾಕೆ? ನಾನು ಮಾಡಿ ಕೊಡ್ತೇನೆ, ನನಗೆ ಬಜ್ಜಿ ಎಲ್ಲ ಮಾಡಲಿಕ್ಕೆ. ನೋಡು, ಅವಳು ಬಜ್ಜಿ ಎಲ್ಲ ಮಾಡ್ತಾಳೆ ಅಂತ. ಯಾಕೆ ನೀನು ತಿನ್ನಲಿಲ್ವಾ? ಇವಳು ಮಾಡಿದ್ದು ನಿಂಗೆ ಇಷ್ಟ ಆಗೋದಿಲ್ಲ, ನೀನು ಮಾಡಿದ್ದು ಇವಳಿಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಅಮ್ಮನೇ ಮಾಡಿ ಕೊಟ್ಟದ್ದು ಇಷ್ಟ ಆಗೋದು ಇಬ್ಬರಿಗೂ ಸಹ. ಎಲ್ಲಿಗೆಲ್ಲ ಹೋಗಿದ್ದೀರಾ ರಜೆಯಲ್ಲಿ? ಸಾಲುಮರದ ತಿಮ್ಮಕ್ಕಕ್ಕೆ ಹೋಗಿದ್ದೇವೆ. ಹೌದಾ? ಮತ್ತೆ ಮ್ಯೂಸಿಯಂ ಹೋಗಿದ್ದೇವೆ. ಎಲ್ಲಿ ಮ್ಯೂಸಿಯಮ್? ಮಣಿಪಾಲ್. ನೀನು ಮ್ಯೂಸಿಯಮ್ಗೆ ಹೋಗಿದ್ಯಲ್ಲ, ಮ್ಯೂಸಿಯಮಲ್ಲಿ ಏನೆಲ್ಲ ಇತ್ತು?
ಮ್ಯೂಸಿಯಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅದು ಬೋನ್ಸ್ ಇತ್ತು, ಮತ್ತು ಬೇಬೀಸ್ ಅದು ಡೆಡ್ ಬಾಡೀಸ್ ಇತ್ತು, ಮತ್ತು ಎನಿಮಲ್ಸ್ ಇದು ಬೋನ್ಸ್ ಎಲ್ಲ ಇತ್ತು. ನಿಂಗೆ ಅದನ್ನೆಲ್ಲ ನೋಡಿ ಹೆದರಿಕೆ ಆಗಲಿಲ್ವಾ? ಹೆದರಿಕೆ ಆಯಿತು, ಸ್ವಲ್ಪ ಹೆದರಿಕೆ ಆಯಿತು ಸ್ಟಾರ್ಟಿಂಗಲ್ಲಿ. ಮತ್ತೆ ಹೇಗೆ ಹೆದರಿಕೆ ಹೋಯ್ತಾ? ಹಾಂ. ನೀನು ಅವಳನ್ನೇನು ಕರ್ಕೊಂಡು ಹೋಗಲಿಲ್ಲ? ಇಲ್ಲ, ಅವಳು ಊರಿಗೆ ಹೋಗಿದ್ಲು. ಎಲ್ಲಿ ನಿನ್ನ ಊರು? ತಮಿಳ್ನಾಡು. ಓ, ನೀನು ತಮಿಳ್ನಾಡೋಳ? ಆಗ್ಬೋದು, ನೀನು ಸಹ ತಮಿಳ್ನಾಡಾ? ತಮಿಳ್ ಬರ್ತದೆ? ತಮಿಳ್ನಾಡು. ಹೌದಾ? ತಮಿಳ್ ಬರ್ತದೆ ಇಬ್ಬರಿಗೂ ಸಹ ಮಾತಾಡಿ? ಸ್ವಲ್ಪ ಸ್ವಲ್ಪ ಬರ್ತದೆ. ಸ್ವಲ್ಪ ಸ್ವಲ್ಪ ಬರ್ತದೆ. ತುಳು ಬರ್ತದಾ? ಹಾಂ, ಬರ್ತದೆ. ನಿಮಗೆ ಬರ್ತದೆ ತುಳು? ತುಳುವಲ್ಲಿ ಯಾವುದಾದ್ರೂ ಪದ್ಯ ಹೇಳಿ ಗೊತ್ತುಂಟಾ? ಇಲ್ಲ. ಕನ್ನಡದಲ್ಲಿ ಗೊತ್ತುಂಟಾ? ಕನ್ನಡದಲ್ಲಿ ಗೊತ್ತುಂಟಾ? ನೀನು ಪದ್ಯ ಹಾಡ್ತೀಯಾ ಕನ್ನಡದಲ್ಲಿ? ನೀನು ಕ್ಲಾಸಿಗೆ ಹೋಗ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾರು ನಿನ್ನ ಗುರುಗಳು? ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಕಲಿಸ್ಕೊಡ್ತಾರೆ. ಟೀಚರ್ಸ್ ಪೀರಿಯಡ್ ಉಂಟು, ಅದರಲ್ಲಿ ಹೇಳ್ಕೊಡ್ತಾರೆ. ಓ ಹೌದಾ? ಏನೆಲ್ಲ ಹೇಳ್ಕೊಡ್ತಾರೆ ಸಿಂಗಿಂಗ್ ಪೀರಿಯಡಲ್ಲಿ? ಸಾಂಗ್ಸ್ ಹೇಳ್ಕೊಡ್ತಾರೆ. ಅಯ್ಯೋ, ನನಗೆ ಸಹ ಅದು ಗೊತ್ತುಂಟು. ನನಗೆ ಸಿಂಗಿಂಗ್ ಪೀರಿಯಡಲ್ಲಿ ಸಾಂಗೇ ಹೇಳಿಕೊಡೋದಂತ. ಯಾವುದೆಲ್ಲ ಸಾಂಗ್ಸ್ ಹೇಳಿಕೊಡ್ತಾರೆ ಅಂತ? ಇದು ನಮ್ಮ ಶಾರದ ಸಾಂಗ್ ಒಂದು ಹೇಳಿಕೊಟ್ಟಿದ್ದಾರೆ, ಮತ್ತು ಭಾವನಾಂತರಾಳದಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾರು ಟೀಚರು? ಬೇರೆ ಟೀಚರ್ ಬರ್ತಾರಲ್ಲ ಸ್ಕೂಲ್ನವ್ರೆಯಾ? ಬೇರೆ ಟೀಚರ್. ಬೇರೆ ಟೀಚರ್. ವಾರದಲ್ಲಿ ಎಷ್ಟು ದಿವಸ ಇರ್ತದೆ? 2 days. 2 days. ಅವಳು ಸಹ ಬರ್ತಾಳೆ ನಿನ್ನ ಜೊತೆ ಕ್ಲಾಸಿಗೆ? ಹಾಂ, ಹೌದು. ಇಲ್ಲ ಅಂತ ಅವಳು ಇಲ್ಲ ಹೇಳಿದ್ಲು. ಇಲ್ಲ, ಅವರಿಗೆ ಬೇರೆ ನಮಗೆ ಬೇರೆ. ನಿನಗೆ ಬೇರೆ ದಿವಸ, ಅವಳಿಗೆ ಬೇರೆ ದಿವಸವಾ? ಎಷ್ಟು ಹೊತ್ತಿರ್ತದೆ? 1 ಅವರಾ? 40 minutes, 1 period. ಒಂದು ಪೀರಿಯಡಾ? ಇವಾಗ ಲಾಸ್ಟ್ ಪೀರಿಯಡ್ ಇರ್ತಾರಾ ಯೂಶ್ವಲಿ? ಹಾಂ, ಲಾಸ್ಟ್ ಪೀರಿಯಡ್. ನಿಮಗೆ ಫಸ್ಟ್ ಅವ್ರು ಹೋಗ್ತಿರಲ್ಲ ಈಗ ನೀವು ಕ್ಲಾಸಿಗೆ, ಯಾವ್ದು ಇರ್ತದೆ ಫಸ್ಟ್ ಕ್ಲಾಸ್? ಫಸ್ಟ್ ಮ್ಯಾಥ್ಸ್. ಮ್ಯಾಥ್ಸ್. ನಿನ್ಗೆ ಯಾವ ಕ್ಲಾಸ್? ಮ್ಯಾಥ್ಸ್. ಇಬ್ಬರಿಗೂ ಸಹ ಟೈಮ್ ಟೇಬಲ್ ಒಂದೇಯಾ? ಇಲ್ಲ, ಫಸ್ಟ್ ಪೀರಿಯಡ್ ಮ್ಯಾಥ್ಸ್. ಸ್ಕೂಲಲ್ಲಿ ಹಾಗೆ, ಸ್ಕೂಲದು ರೂಲ್ಸೇ ಅದು. ಸ್ಕೂಲಲ್ಲಿ ಪ್ರೇಯರ್ ಯಾವುದಾ ನಿಮಗೆ ಅನುಶ್ರೀಗೆ? ನಿಲ್ಲು, ಅವಳು ಹೇಳ್ತಾಳೆ. ಇದು ಜಯ ಭಾರತ ಉಂಟು, ಮತ್ತೆ ಜನಗಣಮನ ಉಂಟು. ಜನಗಣಮನ ಉಂಟಾ? ನಿಮಗೆ ಗೊತ್ತುಂಟಾ ಪ್ರೇಯರ್? ಹೇಳಿ ನೋಡ. ಜಯ ಭಾರತ ಜನನೀಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ಒಳಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಜೈ ಭಾರತ ಜನನೀಯ ತನು ಜಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮನಸ್ಸು ಜನರವತರಿಸಿದ ಭಾರತ ನಿಯತನು ಜಾತೆ, ಜೈ ಭಾರತ ಜನನೀಯ ತನು ಜಾತೆ, ಜನನೀಯ ಜೋಗುಳ ವೇದದ ಘೋಷ, ಜನನೀಯ ಜೀವವು ನಿನ್ನ ವೇಷ, ಹಸುರಿನ ಗಿಳಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನೀಯ ತನು ಜಯ. ಸರಿ, ಬೇರೆ ಯಾವುದಾದ್ರೂ ಗೊತ್ತುಂಟಾ? ಬೇರೆ ಪ್ರೇಯರ್ ಯಾವುದು ಗೊತ್ತಿಲ್ವಾ? ಅಷ್ಟೇ ಗೊತ್ತಿರೋದು? ಇಲ್ಲ, ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಯಾವ ಸಾಂಗ್ಸ್ ಬರೋದಿಲ್ಲ ಅಲ್ವಾ? ಸಾಂಗ್ಸ್ ಇಲ್ಲ. ತಮಿಳ್ ಸಾಂಗ್ಸ್ ಬರ್ತದೆ ನಿಮಗೆ? ತಮಿಳ್ನಾಡಿನೋಳಲ್ಲ, ನಿಮಗೆ ಬರ್ತದೆ ತಮಿಳದ್ದು ಸಾಂಗ್ಸ್? ಇಲ್ಲಪ್ಪ, ಅವರು ಕನ್ನಡ ಮತ್ತು ಹಿಂದಿ ಎಲ್ಲ ಬರ್ಬೋದು ಅಲ್ವಾ? ಕನ್ನಡ ಸಾಂಗ್ ಹೇಳ್ತೀಯಾ? ಸರಿ, ಯಾವ ಸಾಂಗ್ ಹೇಳ್ತೀಯಾ? ನಮೋ ಶಾರದಾ. ಹಾಂ ಸರಿ, ಹೇಳುದಾ? ಹೇಳು. ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಮಾ ವೀಣಾ ಪುಸ್ತಕಧಾರಿಣಿ, ಭವಭಂಜನಿ ಮನೋರಂಜನಿ, ಶಾರದಾ ಮಾತಾ, ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಶಾರದಾ ದೇವಿ ನಿಂಗೆ ಇಷ್ಟವಾ ಅನುಶ್ರೀಗೆ? ಹೇಗಿರ್ತಾರೆ ಶಾರದಾ ದೇವಿ ನೋಡಲಿಕ್ಕೆ? ನಾನು ನೋಡಲಿಲ್ಲ, ಅರೆ ಸಾಂಗ್ ಇಷ್ಟ ಇರೋದು. ಸಾಂಗ್ ಮಾತ್ರ ಇಷ್ಟ, ದೇವರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತುಂಟಾ ಶಾರದಾ ದೇವಿ ಹೇಗಿರ್ತಾರೆ ಅಂತ? ಹೇಗಿರ್ತಾರೆ? ಅವರು ಗ್ರೀನ್ ಕಲರ್ ಸ್ಯಾರಿ ಇರ್ತದೆ, ಮತ್ತೆ ಹೀಗೆ ಲೋಟಸ್ ಮೇಲೆ ಕೂತಿರ್ತಾರೆ, ಕೈ ಹೀಗೆ ಇಟ್ಕೊಂಡಿರ್ತಾರೆ, ಅವ್ರ ಕೈಯಲ್ಲಿ ಒಂದು ಲೋಟಸ್ ಇರ್ತದೆ. ಹೌದು, ನೋಡು, ಅವಳಿಗೆ ಗೊತ್ತಿಲ್ಲ. ಕೇಳುದಲ್ವ ಅಕ್ಕನ ಹತ್ರ ಹೇಗಿರ್ತಾರೆ ಶಾರದಾ ದೇವಿ ಅಂತ?
ಯಾಕೆ ಅಕ್ಕನ ಹತ್ರ ಮಾತಾಡೋದಿಲ್ವಾ? ಮಾತಾಡ್ತೇನೆ. ಅವಳು ಬೈತಾಳೆ ನಿಮಗೆ ತುಂಬ? ನೀನು ಸಹ ಬೈಬೇಕಲ್ಲ. ಅವಳು ಯಾರ ಜಾಸ್ತಿ ಬೈಯೋದು, ಅವಳು ಬೈಯೋದು ನೀನಾ? ಇಲ್ಲ, ಯಾರು ಜಾಸ್ತಿ ಬೈಯೋದಿಲ್ಲ. ಇಬ್ಬರು ಸಹ ಡೀಸೆಂಟಾ? ಇಲ್ಲ, ಎಲ್ಲ ಇಬ್ಬರು ಸಹ ನಾರ್ಮಲ್. ಸರಿ, ನಿಂದು ಫೇವ್ರೆಟ್ ಕಲರ್ ಯಾವುದು? ನನ್ನ ಫೇವ್ರೆಟ್ ಕಲರ್ ಪಿಂಕ್ ಕಲರ್. ಪಿಂಕ್, ಅದಕ್ಕೆ ಪಿಂಕ್ ಡ್ರೆಸ್ ಹಾಕೊಂಬಂದ್ಯಾ. ಇದು ಯಾವುದು ಡ್ರೆಸ್? ಇದಕ್ಕೇನು ಹೇಳ್ತಾರೆ ಈ ಡ್ರೆಸ್ಸಿಗೆ? ಇದು ಫ್ರಾಕಾ? ಯಾರು ತೆಗೆಸಿ ಕೊಟ್ಟದ್ದು? ಅಪ್ಪವಾ? ಬರ್ತ್ಡೇಗಾ? ಮತ್ತು ಹೀಗೆ ಸುಮ್ಮನೆ ಫಂಕ್ಷನ್ಗೆಲ್ಲ ಹೋಗ್ತೀಯಾ? ಫಂಕ್ಷನಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗೋದು? ನನಗೆ ಇದು ಮ್ಯಾರೇಜ್ ಮತ್ತು ದೊಂಪ ಡ್ಯಾನ್ಸ್ ಮಾಡ್ತೀಯಾ? ದೊಂಪ ಡ್ಯಾನ್ಸ್ ಎಲ್ಲ ಮಾಡಿದ್ಯಾ? ಮಾಡಿದ್ದೇನೆ. ನಿಮಗೆ ಯಾರು ಕೊಡಿಸಿದ್ದು ಈ ಡ್ರೆಸ್? ಅಪ್ಪವೇ ಕೊಡಿಸಿದ್ರಾ? ಆ ಡ್ರೆಸ್ಸಿಗೆ ಏನು ಹೇಳ್ತಾರೆ? ಇದಕ್ಕೆ ಪ್ಯಾಂಟ್ ಮತ್ತು ಫ್ರಾಕ್. ಅದು ಯಾವ ಕಲರ್? ಅದು ಆರೆಂಜ್. ನಿಂದು ಯಾವುದು ಫೇವ್ರೆಟ್ ಕಲರ್? ರೆಡ್ಡಾ? ರೆಡ್ದು ಡ್ರೆಸ್ ಹಾಕಲಿಲ್ಲ ಮತ್ತೆ ನೀನು? ಅಪ್ಪ ಕೊಡಿಸಿದ್ರ ಅಂತ ಈ ಡ್ರೆಸ್ ಹಾಕಿ ಬಂದ್ಯಾ? ಸರಿ, ಬರ್ತ್ಡೇಗೆ ನಿಂಗೆ ಏನು ಅಪ್ಪ ಗಿಫ್ಟ್ ಮಾಡಿದ್ದಾರೆ? ನನಗೆ ಕೇಕ್ ಎಲ್ಲ ಗಿಫ್ಟ್ ಮಾಡಿದ್ದಾರೆ. ಕೇಕ್ ಮತ್ತು ಒಂದು ಟಾಯ್ದು ಬಾರ್ಬಿ ಡಾಲ್. ನಿಂಗೆ ಏನು ಕೊಟ್ಟಿದ್ದಾರೆ ಅಪ್ಪ? ನನಗೆ ಕೇಕ್ ಮತ್ತು ಚಾಕ್ಲೇಟ್. ನೋಡು, ಅವಳಿಗೆ ಕೇಕ್ ಮತ್ತು ಚಾಕ್ಲೇಟ್ ಕೊಟ್ಟಿದ್ದಾರೆ. ನಿಂಗೆ ಕೊಟ್ಟಿಲ್ಲ ಅವಳು ಚಾಕ್ಲೇಟ್? ಕೊಟ್ಟಿದ್ದಾಳ? ನೀನು ಅವಳಿಗೆ ಇಲ್ಲಿ ತನಕ ಜಾಸ್ತಿ ತಂಟೆ ಮಾಡಿದ್ಯಾ ಆವಾಗ? ಇಲ್ಲ, ಅಷ್ಟು ಜಾಸ್ತಿ ಅಂದರೆ ನನ್ನ ಬರ್ಡೇ ದಿನ. ಯಾಕೆ, ಎಂತ ಮಾಡಿದ್ಲು ಅವಳು ನಿಂಗೆ? ನಾನು ಸಹ ನಿನ್ನ ಬರ್ತ್ಡೇಗೆ ಹೊಸ ಡ್ರೆಸ್ ಹಾಕೊಂಡು ಶಾಲೆಗೆ ಬರ್ತೆ ಅಂತ ಹೇಳಿದ್ಲ. ಅದಕ್ಕೆ ನಾ ಹೇಳಿದೆ, ಶಾಲೆಗೆ ನೀ ಯೂನಿಫಾರ್ಮ್ ಹಾಕೊಂಡು ಹೋಗಿ, ನಾ ಕಲರ್ ಡ್ರೆಸ್. ಆಗ ನನಗೆ ಸಿಟ್ಟು ಬಂತು, ನಾನು ಸಹ ಅದೇ ಹಾಕೊಂಡು ಹೋಗ್ತೆ ಅಂತ ಹೇಳಿದ್ಲ. ಅದಕ್ಕೆ ನಾನು ಹೌದು, ನಾವು ಹೀರೋಯಿನ್ಸ್ ಆಗೋದೇ ಬರ್ತ್ಡೇ ಒಂದು ದಿವಸ ಮಾತ್ರ ಅಲ್ಲ ಹೀರೋಯಿನ್ಸ್ ಆಗೋದು. ಅವಳು ಸಹ ಹೀರೋಯಿನ್ ಆದರೆ ನಿನಗೆ ಬೇಜಾರಾಗೋದೇ ಅಲ್ವಾ? ನಿನ್ನ ಬರ್ತ್ಡೇ ದಿವಸ ಇವಳು ಕಲರ್ ಡ್ರೆಸ್ ಹಾಕೊಂಡು ಬರ್ತಾಳೆ ಇಲ್ಲ ತಾನೆ? ಇಲ್ಲ. ಮತ್ತೆ ನೀನು ಯಾಕೆ ಅವಳ ಬರ್ತ್ಡೇ ದಿವಸ ಕಲರ್ ಡ್ರೆಸ್ ಹಾಕ್ತೇನೆ ಅಂತ ಹಠ ಮಾಡೋದು? ಅವತ್ತು ನನಗೆ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ. ಅವತ್ತು ಮಾತ್ರ ಹೊಸ ಡ್ರೆಸ್ ಹಾಕೊಂಡ್ಬರ್ತೆ ಅಂತ ಹೇಳಿದೆ. ಹಾಗೆಯಾ? ನೀನು ಅವಳು ಬೈತಾಳಲ್ಲ, ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀಯಾ? ಅಪ್ಪ ಇವ್ರಿಗೆ ಬೈತಾರಾಗ ಬಂದು? ಸರಿ, ಬೈತಾರೆ. ಆಗ ನಿಮಗೆ ಖುಷಿ ಆಗ್ತದೆ? ಇಲ್ಲ, ಬೇಜಾರಾಗ್ತದೆ? ನೀನು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀಯಾ? ಅಪ್ಪನ ಹತ್ರವೇ? ಅಪ್ಪ ಅವಳಿಗೆ ಬೈದಿದ್ದಾರೆ ನೀನು ಕಂಪ್ಲೇಂಟ್ ಹೇಳಿದಾಗ? ಖುಷಿ ಆಗ್ತದಾಗ ನಿಮಗೆ? ಇಲ್ಲ, ನನಗೆ ಸಹ ಬೈತಾರೆ, ಅವಳಿಗೆ ಸಹ. ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ಬೈತಾರಾ? ಸರಿ, ಸ್ಕೂಲ್ ಡೇಸ್ ಎಲ್ಲ ಹೇಗಿರ್ತದೆ? ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಇಬ್ಬರು ಸಹ? ಯಾವುದೆಲ್ಲ ಡ್ಯಾನ್ಸ್ ಮಾಡಿಸಿದ್ರು? ಇದು ಪಂಜಾಬ್ ಡ್ಯಾನ್ಸ್ ಇತ್ತು, ಮತ್ತು ಸ್ಟಿಕ್ ಡ್ಯಾನ್ಸ್ ಇತ್ತು, ಮತ್ತು ಗಾಳಿಪಟ ಹಾರಿಸ್ಕೊಂಡು ಡ್ಯಾನ್ಸ್ ಮಾಡೋದಿತ್ತು, ಮತ್ತು ಮರಾಠಿ ಡ್ಯಾನ್ಸ್ ಇತ್ತು. ನಿನ್ಗೆ ಯಾವುದಿರಲಿಲ್ಲ ಡ್ಯಾನ್ಸ್? ಇತ್ತು. ನಿಂಗೆ ಯಾವುದೆಲ್ಲ ಇತ್ತು? ದೇವಿ ಡ್ಯಾನ್ಸ್ ಇತ್ತು. ಅವಳದು ನೋಡು, ದೇವಿ ಅದ ಡ್ಯಾನ್ಸ್ ಮಾಡಿದಳು. ಯಾವ ದೇವಿ ಆಗಿದ್ದಿ? ಇಲ್ಲ, ಅದು ಎಲ್ಲರಿಗೆ ಸೇಮ್ ಕೊಟ್ಟಿದ್ರೆ ಅಂದರೆ. ಎಲ್ಲರೂ ಒಂದೇ ದೇವಿಯಾ? ಸರಿ. ಮತ್ತು ಇದು ಒಂದೇ ಮಾತರಂ ಡ್ಯಾನ್ಸ್ ಆಡಿದ್ದೇನೆ. ಮತ್ತು ಅಷ್ಟೇ. ಅವಳಿಗೆ ನೆನಪಿಲ್ಲ ನೋಡು. ಅವಳೊಂದು ವರ್ಷ ಲಾಕ್ಡೌನಲ್ಲಿ ಮನೆಯಲ್ಲೇ ಇದ್ಲಲ್ಲ. ಹಾಗೆ ನೋಡು, ನಿಮಗೆ ಲಾಕ್ಡೌನಲ್ಲಿ ಎಲ್ಲ ಮರ್ತೋಗಿದೆ ಅಂತ ಹೇಳೋದು ಅವಳು. ಲಾಕ್ಡೌನಲ್ಲಿ ಇಬ್ಬರು ಏನು ಮಾಡ್ತಿದ್ರಿ ಮನೇಲಿ? ಆಟ ಆಡ್ತಿದ್ರಾ? ತುಂಬ ತಂಟೆ ಸಹ ಮಾಡ್ತಿದ್ರೇನಲ್ಲ ಪಾಪ. ಅಮ್ಮನಿಗೆ ಅನ್ಕೊಳ್ಬೋದು ಯಾಕಾದರೂ ಲಾಕ್ಡೌನ್ ಮಾಡಿದ್ರು ಅಂತ ಹೇಳ್ಕೊಂಡು. ಇಲ್ವಾ? ಅಮ್ಮನಿಗಾಗಿ ಹೆಲ್ಪ್ ಎಲ್ಲ ಮಾಡ್ತಿದ್ರಾ? ನೀನು ಲಾಕ್ಡೌನಲ್ಲಿ ಏನು ಕಲಿತೆ? ನಾನು ಇದು ಗೇಮ್ಸಿಗೆಲ್ಲ ಡ್ರಾಯಿಂಗ್ ಕಲಿತೆ. ಡ್ರಾಯಿಂಗ್ ಕಲಿತೀಯಾ? ನೀನೇನು ಕಲಿತಿ ಲಾಕ್ಡೌನಲ್ಲಿ? ಡ್ಯಾನ್ಸ್ ಕಲಿತೀಯಾ? ಹೇಗೆ ಕಲಿತಿ ಡ್ಯಾನ್ಸ್? ಸಾಂಗ್ ಹಾಕ್ತಾನೆ, ಅವ್ರು ಡ್ಯಾನ್ಸ್ ಮಾಡೋ ಥರ ಪ್ರಾಕ್ಟೀಸ್ ಮಾಡ್ತೀನಿ. ಹೀರೋಯಿನ್ಸ್ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಹಾಗೆ ನೀನು ಸಹ ಡ್ಯಾನ್ಸ್ ಮಾಡ್ತಿದ್ದಿ. ಇವಳು ನಿಂಗೆ ಹೆಲ್ಪ್ ಮಾಡ್ತಿದ್ಲ ಡ್ಯಾನ್ಸ್ ಮಾಡೋಕ್ಕೆ? ಇಬ್ಬರು ಸಹ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ತಿದ್ರಿ. ಬೇರೆ ಅಮ್ಮನಿಗೆ ಒಂದು ಹೆಲ್ಪ್ ಮಾಡೋದು ಅದೆಲ್ಲ ಏನಿಲ್ಲ? ಮಾಡ್ತಾಯಿದ್ದೆ ಅಮ್ಮನಿಗೆ ಹೆಲ್ಪ್ ಸಹ. ಫ್ರೀ ಪೀರಿಯಡ್ ಸಿಕ್ಕಿದಾಗ ಇದು ನಾನು ಡ್ರಾಯಿಂಗ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ. ನೀನು ಹೇಗೆ ಡ್ರಾಯಿಂಗ್ ಕಲ್ತದ್ದು? ಯೂಟ್ಯೂಬ್ ನೋಡಿಯಾ? ಗೂಗಲಲ್ಲಿ. ಸರಿ, ಈಗ ಲಾಕ್ಡೌನಲ್ಲಿ ನಿಮಗೆ ಮನೆಯಲ್ಲೇ ಇದ್ರಲ್ಲ, ಬೇಜಾರಾಗಲಿಲ್ವಾ? ಆಯಿತು, ಫಸ್ಟ್ ಬೇಜಾರಾಯಿತು, ಮತ್ತೆ ಖುಷಿ ಆಯಿತಾ? ಇನ್ನೂ ಸಹ ಒಂದು ಸ್ವಲ್ಪ ಟೈಮ್ ಲಾಕ್ಡೌನ್ ಇರಲಿ, ಸ್ಕೂಲಿಗೆಲ್ಲ ಹೋಗ್ಬೇಕಾಗಿರಲಿಲ್ಲ ಅಂತ ಹೇಳ್ಕೊಂಡು. ಅಲ್ಲ, ನಿಂಗೆ ಅಂತೂ ಖುಷಿಯಾಗಿರ್ಬೇಕಲ್ಲ? ಹೋಮ್ವರ್ಕ್ ಇರ್ತಿತ್ತು, ಆನ್ಲೈನ್ ಕ್ಲಾಸ್ ಇತ್ತಾ? ಅಟೆಂಡ್ ಆಗ್ತಿದ್ರೆ ಇಬ್ರು ಕೂಡ? ನೀನು ಸಹ? ನನಗೆ ನೀನು ಡೌಟ್ ಅಟೆಂಡ್ ಆಗ್ತಿದ್ದೆ. ನಿಜ ಆಗ್ತಿದ್ದೆ. ಹೌದಾ? ಹೋಮ್ವರ್ಕ್ ಎಲ್ಲ ತುಂಬ ಕೊಡ್ತಿದ್ರ ಲಾಕ್ಡೌನ್ ಟೈಮಲ್ಲಿ ಸಹ? ಸೇಮ್. ನೀನು ಮಿಸ್ ಮಾಡ್ಕೊಂಡ್ಯಾ ಸ್ಕೂಲ್ ಲೈಫ್ನ? ಅಲ್ಲ, ನಿಮಗೆ ಮಿಸ್ ಆಯಿತಾ?
ಮತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ ಖುಷಿ ಆಯಿತಾ? ಹಾಂ ಯೂನಿಫಾರ್ಮ್ ಹಾಕಿ ಹೋಗ್ಲಿಕ್ಕಿತ್ತ ನಿಮಗೆ ಫಸ್ಟಿಗೆ? ಹಾಂ. ನಿಮಗೆ ಇದು ಆನ್ಲೈನ್ ಕ್ಲಾಸ್ ಇತ್ತಲ್ಲ, ಯೂನಿಫಾರ್ಮ್ ಹಾಕಿ ಕುತ್ಕೊಳ್ಳಿಕ್ಕಿತ್ತ? ಇಲ್ಲ, ಆನ್ಲೈನ್ ಕ್ಲಾಸ್ ಇಲ್ಲ. ಇಲ್ಲವಾ? ಸರಿ, ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಆಗ್ತದಲ್ಲ, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಯಾರು ವಿನ್ ಆದ ಜಾಸ್ತಿ, ಅವಳ ಇವಳ? ನಾನು. ನೀನು. ಅವಳು ವಿನ್ ಆಗೋದಿಲ್ಲ, ಅವಳು ಸಹ ಆಗಿದ್ದಾಳೆ, ಆದರೆ ಒಂದು ಕೈ ಜಾಸ್ತಿನೇ ಅದು. ನಾನು ಸಹ 2ರಲ್ಲಿ ಅವಳಿಗಿಂತ ಜಾಸ್ತಿ ಇದ್ದಾನೆ. ನೋಡು, ಅವಳಿಗೆ ರಂಗೋಲಿ ಕಾಂಪಿಟೇಷನ್ ಇರಲಿಲ್ಲ, ಹಾಂ, ಮತ್ತೆ ಕುಕ್ ವಿತೌಟ್ ಫೈರ್ ಅದರಲ್ಲಿ ನೀನು ಇದ್ದಿದ್ಯಾ? ಅವಳದ್ರಲ್ಲಿ ಇರಲಿಲ್ವಾ? ಅವರಿಗೆ ಅದೆಲ್ಲ ಇಲ್ಲ. ನಿನಗೆ ಅದೆಲ್ಲ ಇತ್ತು? ಕ್ಲೇ ಮಾಡಲಿಂಗ್ ಇತ್ತು, ಮತ್ತು ಇದು ನಮಗೆ ಸಹ ಕುಕ್ ವಿತೌಟ್ ಫೈರ್ ಇತ್ತು, ಮತ್ತು ಇದು ವೇಷ ಹಾಕಿದ್ಲೆ ಫ್ಯಾನ್ಸಿ ಡ್ರೆಸ್. ನೀನೇನು ಮಾಡಿದ್ದಿ ಫ್ಯಾನ್ಸಿ ಡ್ರೆಸ್ಗೆ? ನಾನು ಕೊರವಂಜಿ ವೇಷ ಹಾಕಿದ್ದೆ. ಹೌದಾ? ಸುಮ್ಮನೆ ಹೋಗಿ ವಾಕ್ ಮಾಡಿ ಬಂದ್ಯಾ ಕೊರವಂಜಿ ವೇಷ ಹಾಕಿ? ಇಲ್ಲ. ಡೈಲಾಗ್ ಇತ್ತಾ? ಏನು ಡೈಲಾಗ್ ಹೇಳಿದ್ದಿ? ಈಗ ಮರ್ತೋಗಿದೆ, ಹೇಳ್ತಾಳೆ ನೋಡು. ಅಲ್ವಾ? ಯಾರು ಡ್ರೆಸ್ ಮಾಡಿಸಿದ್ದು? ದೊಡ್ಡಮ್ಮ. ದೊಡ್ಡಮ್ಮವ. ನೀನು ಫ್ಯಾನ್ಸಿ ಡ್ರೆಸ್ ಇರಲಿಲ್ವಾ? ನೀನು ಯಾವ್ದು ಹಾಕಿದ್ದಿ? ತರಕಾರಿ ಮಾರ. ಹೇಗೆ ಹೇಳ್ತಿದ್ದಿ? ತರಕಾರಿ ಬೇಕಾ? ತರಕಾರಿ, ಟೊಮೆಟೊ, ನೀರುಳ್ಳಿ. ಟೊಮೆಟೊ 40 ರೂಪಾಯಿ kg, ನೀರುಳ್ಳಿ 100 ರೂಪಾಯಿ kg. ಹಾಗೆ. ಸರಿ, ಮನೆಯಲ್ಲಿ ಎಲ್ಲಿಗೆಲ್ಲ ತಿರುಗಾಡ್ಲಿಕ್ಕೆ ಹೋಗಿದ್ದೀರಾ ರಜೆ ಟೈಮಲ್ಲಿ? ಬೀಚಿಗೆ ಹೋಗಿದ್ದೇವೆ, ಮತ್ತು ಫಾಲ್ಸಿಗೆ ಹೋಗಿದ್ದೇವೆ. ಎಲ್ಲಿ ಫಾಲ್ಸ್? ಮಣಿಪಾಲ್. ಓಕೆ, ಅಲ್ಲಿ ಹೋಗಿದ್ರಾ? ಇಬ್ಬರು ಒಟ್ಟೆ ಕರ್ಕೊಂಡು ಹೋಗಿದ್ರು ಮನೇಲಿ? ಫ್ಯಾಮಿಲಿ ಹೋದ್ರಾ? ಮತ್ತು ಟೂರಿಗೆ ಎಲ್ಲಿ ಹೋಗಲಿಲ್ವಾ? ಧರ್ಮಸ್ಥಳ ಹೋಗಿದ್ರಿ? ಯಾವಾಗ ಹೋದದ್ದು? ಲಾಕ್ಡೌನ್ ಹೋಗಿದ್ದೇವೆ. ವೆಕೇಷನಲ್ಲಿ ಎಲ್ಲಿ ಹೋಗಲಿಲ್ವಾ? ವೆಕೇಷನ್ ಇತ್ತಲ್ಲ ಮೊನ್ನೆ ತನಕ. ಹೋಗಲಿಲ್ವಾ? ಮನೇಲಿ ಸಾಲು ಮರದ ತಿಮ್ಮಕ್ಕ ಮತ್ತೆ ಇದಕ್ಕೆ. ಓಕೆ. ಈವ್ನಿಂಗ್ ಟೈಮಲ್ಲಿ ಏನು ಮಾಡ್ತೀರಾ? ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೇವೆ, ಮತ್ತು ಹೋಮ್ವರ್ಕ್ ಇರ್ತದೆ, ಹೋಮ್ವರ್ಕ್ ಮಾಡ್ತೇವೆ, ಮತ್ತು ಸ್ವಲ್ಪ ಹೊತ್ತು ಆಟ ಆಡ್ತೇವೆ. ಇಬ್ಬರಲ್ಲಿ ಟಿ ವಿ ರಿಮೋಟಿಗೋಸ್ಕರ ಜಗಳ ಆಗಿದಾ? ಇಲ್ಲ. ಇಲ್ಲ, ಇವಳೇನು ಹಾಕಿರ್ತಾಳೆ ಅವಳು ನೋಡ್ತಾಳ? ನಾನೇನು ಹಾಕಿದ್ರು ಅವಳು ನೋಡ್ತಾಳೆ, ಅವಳು ಎಂತ ಹಾಕಿದ್ರು ನೀನು ನೋಡ್ತೀವಿ. ಅದಕ್ಕೆಲ್ಲ ಜಗಳ ಏನಿಲ್ಲ. ಮತ್ತು ಮೊಬೈಲ್ ವಿಷಯದಲ್ಲಿ? ಇಲ್ಲ, ಮೊಬೈಲ್ ಕೊಡೋದಿಲ್ಲ. ಓ, ವೆರಿ ಗುಡ್, ಒಳ್ಳೆ ಆಯಿತು. ಇಲ್ಲಾಂದರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಿದ್ರಲ್ಲ. ತಂಗಿ ಕೊಡ್ತಾರೆ ಅಷ್ಟೇ. ತಂಗಿದ್ದಾಳ? ಅವಳೇನು ಮಾಡ್ತಾಳೆ? ಎಷ್ಟು ಸಣ್ಣ? 2 ವರ್ಷ ಅವಳಿಗೆ. ಈಗ 3 years. ನೋಡು, ಅವಳು 1 ವರ್ಷ ಕಡಿಮೆ ಹೇಳಿದ್ಳು, ನೀನು 1 ವರ್ಷ ಜಾಸ್ತಿ ಹೇಳಿ. ಅವಳದೀಗ ಆಗಸ್ಟ್ ಬಂದರೆ 2 year ಕಂಪ್ಲೀಟ್ ಆಗ್ತಿದ್ದ. ಅವಳ ಹೆಸರೇನು? ಶ್ರೀನಿಧಿ. ತಂಗಿ ಇಷ್ಟವ ಇಬ್ಬರಿಗೆ ಸಹ? ಗಮ್ಮತ್ತು ಮಾಡ್ತೀರಾ ಅವಳ ಜೊತೆ? ಸರಿ, ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ರೆಡಿ ಇದ್ದೀರಾ? ಡ್ಯಾನ್ಸ್ ಇವಳು ರೆಡಿ ಇದ್ದಿರ್ಬೋದು. ಅವಳು ನೋಡು, ಅವಳು ನಿನ್ನ ಮುಖ ನೋಡ್ತಾ ಇದ್ದಾಳೆ, ಏನು ಹೇಳ್ತಾಳೆ ಅಕ್ಕ ಅಂತ ಹೇಳ್ಕೊಂಡು. ಮಾಡ್ತಾ ಇದ್ರೆ ಫುಲ್ ಗೊತ್ತಿಲ್ಲ, ಚೂರು ಗೊತ್ತುಂಟಾ? ಯಾವುದು ನಿಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ? ಇದು ರಾರ ರಕಮ್ಮ. ಹೌದಾ? ನಿನಗೆ ಸದ್ಯಾ ನೀನು ಡ್ಯಾನ್ಸ್ ಎಲ್ಲ ಮಾಡಿದೀಯಾ? ಹಾಂ, ಮತ್ತು ಡ್ಯಾನ್ಸ್ ಬರ್ತಾ ಕೇಳಿದ್ರೆ ಇವಳ ಮುಖ ನೋಡಿದ್ವಿ ಅಂದರೆ ಅವಳು ಇಲ್ಲ ಅಂತ ಹೇಳಿದ್ರೆ ನೀನು ಸಹ ಇಲ್ಲ ಅಂತ ಹೇಳ್ಕೊಂಡು ಜಾರ್ಕೊಂಡ್ಬಿಡುವ ಅಂತವ ಅಲ್ವಾ? ಸೊ ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಿಮಗೆ ಖುಷಿ ಆಗಲಿಲ್ವನ? ನನಗೆ ಸಹ ಖುಷಿ ಆಯಿತು. ಎಷ್ಟು ಖುಷಿ ಆಯ್ತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತಾ? ಸರಿ, ನೀನು ಮುಂದೆ ಪೊಲೀಸ್ ಆಗಬೇಕಂತಿದ್ಯಲ್ಲ, ಬೇಗ ಪೊಲೀಸ್ ಆಗು ಆಯಿತಾ? ಮತ್ತು ಪೊಲೀಸ್ ಆದಮೇಲೆ ಏನು ಮಾಡ್ಬೇಕಂತಿದ್ಯಾ? ತಪ್ಪು ಮಾಡಿದರೆ ಅರೆಸ್ಟ್ ಮಾಡ್ತೀನಿ ಅಷ್ಟೇ. ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಬಿಡ್ತೀಯಾ? ಈಗ ಸಪೋಸ್ ಅವ್ನು ತಪ್ಪು ಮಾಡಿರಲಿಲ್ಲ, ಆದರೆ ಬೇರೆಯವರು ಅವನ ಬಗ್ಗೆ ದೂರು ಕೊಟ್ಟಿರ್ತಾರೆ, ಆಗ ಏನು ಮಾಡ್ತೀಯಾ? ಆಗ ಎನ್ಕ್ವೈರಿ ಮಾಡ್ತೀನಿ. ಓ, ಎನ್ಕ್ವೈರಿ ಮಾಡ್ತಾಳೆ. ಸರಿ, ನೀನು ಡಾಕ್ಟ್ರ್ ಆಗಬೇಕಂತ ಇದೆಯಲ್ಲ, ಯಾವ ಥರ ಡಾಕ್ಟರ್? ಇದು ಡೆಂಟಲ್ ಆಗ್ತದೆ. ಓ, ಡೆಂಟಲ್. ಎಲ್ಲರದ್ದು ಹಲ್ಲು ಕೀಳುವ ಜಾಬೇ ಮಾಡುವ ಅಂತ ಅಲ್ವಾ? ಆವಾಗ ಇಂಜೆಕ್ಷನ್ ಎಲ್ಲ ಕೊಡಬೇಕಲ್ಲ, ನಿಂಗೆ ಹೆದರಿಕೆ ಆಗೋದಿಲ್ವಾ? ಹೆದರಿಕೆ ಆಗೋದಿಲ್ಲ. ನಿಂಗೆ ಇಂಜೆಕ್ಷನ್ ಅಂದರೆ ಹೆದರಿಕೆ ಇಲ್ವಾ? ಇಲ್ವಾ? ಸರಿ, ಇಬ್ಬರು ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ತುಂಬ ಖುಷಿ ಆಯಿತು. ನಮಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವೆಲ್ಕಮ್. ಜಾರಿ ಬಿತ್ತು
रोमियो कल के रोमियो भोली शक्ल वाले सारे के सारे परे पियो रोमियो रोमियो भड़के प्रेमियो काहे गले पड़े हो बिन बुलाए बारातियों ले तो गई कलेजा संग में हमें भी ले जा ये तो चोरी पे है सीना जोरी कभी लगे मोनालिसा कभी कभी लगे लोलिटा और कभी जैसे कादम्बरी ಇಬ್ಬರು ಕೂಡ ತುಂಬ ಚೆಂದ ಡ್ಯಾನ್ಸ್ ಮಾಡಿದ್ರಿ. ಫ್ಯೂಚರಲ್ಲಿ ಒಳ್ಳೆ ಡ್ಯಾನ್ಸರ್ ಆಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯನ್ಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.